ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರೆ. ನಾನಿವತ್ತು ಮಹಾಮಾಯಿ ದೇವಸ್ಥಾನ ಇಲ್ಲಿ ಹತ್ತಿರ ನಡ್ಕೊಂಡೇ ಹೋಗಲಿಕ್ಕೆ, ಹಾಗೆ ಹೋಗಿ ಬರುವ ಅಂತ ಬನ್ನಿ ನಿಮಗೆ ತೋರಿಸ್ತೇನೆ. ಈಗ ಸ್ವಲ್ಪ ಹತ್ತಿರ ಆದ್ವಿ. ಇಲ್ಲೆಲ್ಲ ಮಹಾಮಾಯಿ ದೇವಸ್ಥಾನದ ಹತ್ರ ಈಚೆ ಸೈಡ್ ಇರುವ ಕಟ್ಟಡಗಳು, ಹಾಗೆ ದೂರದಲ್ಲಿ ಕಾಣ್ತಾ ಉಂಟು ನೋಡಿ ಮಹಾಮಾಯಿ ದೇವಸ್ಥಾನ. ತೋರಿಸ್ತೇನೆ ಹತ್ತಿರ ನೋಡಿ. ಇದೇ ಮಹಾಮಾಯಿ ದೇವಸ್ಥಾನ. ಇದರೊಳಗೆ ಹೋಗ್ಬೇಕಿನ್ನು ನೋಡಿ. ಅಲ್ಲಿ ದೈವಗಳದ್ದು, ಹಾಗೆ ಅದು ಅನ್ನ ಸಂತರ್ಪಣೆ ಇರುವಾಗೆಲ್ಲ ಹಾಲ್ ಅದೊಂದು. ಹಾಗೆ ನೋಡಿ ಆಚೆ ಗ್ರೌಂಡ್ ಎಲ್ಲ ಉಂಟು. ಇಲ್ಲಿ ಜಾತ್ರೆ ಟೈಮಲ್ಲಿ ತುಂಬ ಜನ ಇರ್ತಾರೆ ಫುಲ್ಲು. ಯಾವುದೇ ಒಂದು ಕೋರಿಕೆ ಇದ್ರೇನು ಈ ಅರ್ಚಕರ ಹತ್ರ ನಾವು ಹೇಳಿಕೊಂಡ್ರೆ ಅವರು ನಮಗೆ ಒಳ್ಳೆ ರೀತಿಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಕೊಡ್ತಾರೆ. ಹಾಗೆ ಪ್ರಸಾದವನ್ನು ಕೊಟ್ಟರೆ ನಾವು ಏನು ಕೇಳಿಕೊಳ್ತೇವೋ ಅದು ನೆರವೇರ್ತದೆ. ಆ ನಂಬಿಕೆ ಎಲ್ಲರಿಗೂ ಇದೆ. ಹಾಗಾಗಿ ಯಾವಾಗಲೂ ವಾರಕ್ಕೊಮ್ಮೆ ಬಂದು, ಶುಕ್ರವಾರ ಮಂಗಳವಾರ ಎಲ್ಲ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ ಜನರು. ಹಾಗೆ ಈ ಗ್ರಾಮದಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ ಅನ್ನೋದಕ್ಕೆ ನಮಗೆ ಸಂತೋಷವಾಗ್ತದೆ. ತುಂಬ ಇಲ್ಲಿಯ ಪ್ರತೀತಿ ತುಂಬಾ ಇದೆ. ತುಂಬ ದೇವರು ಇಲ್ಲಿ ನಮಗೆ ಒಳ್ಳೆಯದನ್ನೇ ಮಾಡಿದ್ದಾರೆ. ಹಾಗಾಗಿ ನಾವು ಯಾವಾಗಲೂ ಇಲ್ಲಿಗೆ ಬರ್ತಾ ಇರ್ತೇವೆ ನೋಡಿ. ಇದು ದೈವದ್ದು ಸ್ಥಾನ ಅಂತ ಹೇಳ್ತೇವೆ. ಹಾಗೆ ದೈವ ಇದು ಕಲ್ಲೊಟ್ಟಿ, ಹಾಗೆ ಕಲ್ಕುಡ ಎಲ್ಲ ಇದೆ. ಇಲ್ಲಿ ಜಾತ್ರೆ ಟೈಮಲ್ಲಿ ಗಗ್ಗರ ಸೇವೆ ಎಲ್ಲ ಆಗ್ತದೆ. ಹಾಗೆ ತುಂಬ ಚೆನ್ನಾಗಿರ್ತದೆ. ಮೂಡಬಿದ್ರೆ ಒಂದು ಪ್ರಸಿದ್ಧ ಸ್ಥಳ. ಅದು ಇಲ್ಲಿಯ 16 ಕೆರೆ, 16 ದೇವಸ್ಥಾನ, 16 ಬಸದಿ, ಹಾಗೆ ಇಲ್ಲಿ ವೇಣೂರಲ್ಲಿ ಗೊಮ್ಮಟೇಶ್ವರ, ಕಾರ್ಕಳದಲ್ಲಿ ಗೊಮ್ಮಟೇಶ್ವರ, ಹಾಗೆ ಇಲ್ಲಿ ಭಾರಿ ಪ್ರಸಿದ್ಧ ಸ್ಥಳ ನೋಡುವಂಥದ್ದು ತುಂಬಾ ಇದೆ. ಅದರಲ್ಲಿ ಒಂದನ್ನು ನಿಮಗೆ ಮಹಾಮಾಯಿ ದೇವಸ್ಥಾನವನ್ನು ಈಗ ತೋರಿಸ್ತಾ ಇದ್ದೇನೆ. ಇಲ್ಲಿ ದಿನಾಲು ಬಂದು ಕೈ ಮುಗ್ದೆಲ್ಲ ಹೋಗ್ತಾರೆ. ಆದರೆ ಶುಕ್ರವಾರ ಮತ್ತು ಮಂಗಳವಾರ ತುಂಬ ಜನ ಬರ್ತಾರೆ. ಇನ್ನು ಸ್ವಲ್ಪ ಲೇಟ್ ಆಗುವಾಗೆಲ್ಲ, ಕತ್ತಲೆ ಆಗುವಾಗೆಲ್ಲ
ತುಂಬ ಆಸುಪಾಸಿನವರೆಲ್ಲ ಕತ್ತಲಾಗುವಾಗಲೇ ಬರೋದು, ಬಂದು ಪೂಜೆ ಮಾಡಿಸಿ ಕೈ ಮುಗಿದು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ಎಲ್ಲ ಹೋಗ್ತಾರೆ. ಇಲ್ಲಿಯ ದೇವರು ಭಾರಿ ಒಂದು ಕಾರಣಿಕದ ದೇವರು. ಅಂದರೆ ಕಷ್ಟದಲ್ಲಿರುವವರಿಗೆ ಏನಾದರೂ ಹರಕೆ ಹೇಳಿದರೆ ಅವರು ಅದನ್ನು ನೆರವೇರಿಸಿಕೊಡ್ತಾರೆ. ಹಾಗೆ ರಾತ್ರಿಯ ಹೊತ್ತು ಗಂಡು ಮಕ್ಕಳು ಏನಾದರೂ ಹೆಂಗಸರಿಗೆ ಚುಡಾಯಿಸ್ಲಿಕ್ಕೆ ಹೋದರೆ ಅವರು ಬಿಡುವುದಿಲ್ಲ. ಹಾಗೆ ನಿಜ ರೂಪದಲ್ಲಿ ಕಂಡದ್ದು ಉಂಟು, ಅದರ ಪ್ರತೀತಿಯೂ ಇಲ್ಲಿದೆ. ಹಾಗೆ ಒಳ್ಳೆ ಕಾರಣಿಕದ ದೇವರು. ನೋಡಿ, ನಾವಿನ್ನು ಈಗ ವಿಡಿಯೋ ಎಲ್ಲ ಮಾಡಿದ್ವಿ. ಇವತ್ತು ಸ್ವಲ್ಪನೇ ಮಾಡಿದೆ, ಆದರೆ ಜಾತ್ರೆ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ತೋರಿಸ್ತೇನೆ ನಿಮಗೆ. ಅದು ಏಪ್ರಿಲ್ ತಿಂಗಳಲ್ಲಿ ಬರ್ತದೆ. ಇಲ್ಲಿದ್ದು ಏಪ್ರಿಲ್ ತಿಂಗಳಲ್ಲಿ ಯಾವಾಗಲೂ ಆಗುವಂಥದ್ದು. ಮತ್ತು ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಆಗುವ ಜಾತ್ರೆಯದ್ದು ತೋರಿಸ್ತೇನೆ. ಈಗ ನಾವಿನ್ನು ಹೊರಡೋದು, ಹೋಗೋಣವಾ? ಹೇಗೆ ಉಂಟು ಮಹಾಮಾಯಿ ದೇವಸ್ಥಾನ? ತುಂಬ ಚೆನ್ನಾಗಿದೆ ಅಲ್ಲ? ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೇನೆ. ಬಾಯ್.